ಕಳೆದ ಸೋಮವಾರ ಕೋಟಾ ಹೈಸ್ಕೂಲ್ ಬಳಿ ಪ್ರಶಾಂತ್ ಎನ್ನುವಾತನ ಮೇಲೆ ಕೋಟಾ ಪೊಲೀಸರು ದರ್ಪ ತೋರಿಸಿದ್ದಾರೆ ಎಂದು ಆರೋಪಿಸಿ ಕೋಟಾದ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಗಾಣಿಗ ನೇತೃತ್ವದಲ್ಲಿ ಸಾಲಿಗ್ರಾಮದಿಂದ ಕೋಟಾ ಹೈಸ್ಕೂಲ್ ಬಳಿ ತನಕ ಕಾಲ್ನಡಿಗೆಯ ಮೂಲಕ ಪ್ರತಿಭಟನೆ ನಡೆಸಿದ್ದಾರೆ. ಸಾಂಕೇತಿಕ ಪ್ರತಿಭಟನೆ ದೊಡ್ಡ ಮಟ್ಟದಲ್ಲಿ ಹಮ್ಮಿಕೊಂಡು ಠಾಣೆ ಎದುರು ಅಮಾರಣ ಉಪವಾಸ ಕೈಗೊಳ್ಳುತ್ತೇವೆ ಎಂದು ಜಿಲ್ಲಾ ಡಿವೈಎಸ್ಪಿ ಸುಧಾಕರ್ ನಾಯ್ಕ್ ಮೂಲಕ ಪ್ರತಿಭಟನಾಕಾರರು ಮನವಿ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಬ್ರಹ್ಮಾವರ ವೃತ್ತ ನಿರೀಕ್ಷಕ ಅನಂತ ಪದ್ಮನಾಭ, ಕೋಟಾ ಠಾಣೆಯ ಪಿಎಸ್ಐ ಸಂತೋಷ್ ಬಿಪಿ, ಅಪರಾಧ ದಳದ ಪುಷ್ಪರಾವ್, ಪ್ರತಿಭಟನಾ ನಿರತರು ಉಪಸ್ಥಿತರಿದ್ದರು. ದಾಖಲಾತಿ ಕೇಳೋದು, ಒರಿಜಿನಲ್ ದಾಖಲಾತಿ ಮೂಲಕ ಅವರಿಗೆ ಹಲ್ಲೆ ಮಾಡೋದು, ಆಮೇಲೆ ಅವ್ರ ಮೇಲೆ ಕೇಸ್ ಆಗಿ ನಿಮ್ಗೆ ಇಲಾಖೆ ಗಮನ ಸಿಬ್ಬಂದಿಗಳು ಸೇರಿ ಮನೋಸ ಇಚ್ಛೆ ಅವರಿಗೆ ತಳಿಸಿದ್ದಾರೆ. ತಳಿಸಿ ಕೂಡ ಅವ್ರ ಮೇಲೆ 354 ಸೆಕ್ಷನನ್ನು ಹಾಕಿ ಜೈಲಿಗೆ ಹಾಕಿದ್ದಾರೆ. ಇದನ್ನು ನಾನು ಖಂಡಿಸ್ತೇನೆ. ಇದು ಯಾಕೆಂದರೆ ಇದು ಒಂದಲ್ಲ, ಎರಡನೇ ಇನ್ಸಿಡೆಂಟ್. ಇದ್ರ ಹಿಂದೆಯೂ ಕೂಡ ಆಗಿದೆ. ಈ ಹಿಂದೆ ಸೈಬರ್ ಕಟ್ಟೆ ವ್ಯಾಪ್ತಿಯಲ್ಲಿ ಕೂಡ ಇದೇ ರೀತಿ ಅಡ್ಡಗಟ್ಟಿ ತಪಾಸಣೆ ಮಾಡಿ ಮೂಲ ದಾಖಲಾತಿ ಇಲ್ಲ ಎನ್ನುವ ಕಾರಣಕ್ಕೆ ಹೊಡೆದು ಅವರಿಗೂ ಕೂಡ ಇದೇ ಥರ ಕೇಸನ್ನು ಹಾಕಿದ್ದಾರೆ. ಅಂದರೆ ಈ ಠಾಣೆಯಲ್ಲಿ ಮಾತ್ರನಾ, ಬೇರೆ ಠಾಣೆಯಲ್ಲಿ ಆ ಥರ ಆಗೋದಿಲ್ವಾ? ಅಂದರೆ ಹೇಳೋರು ಕೇಳೋರು ಇಲ್ದಿದ್ದಾಗ ಹಾಗೆ ಆಗ್ತದೆ. ನಾನು ಈ ವಿನಮ್ರವಾಗಿ ವಿನಂತಿಸಿಕೊಳ್ತೇನೆ ಅಧಿಕಾರಿಗಳ ವರ್ಗದಲ್ಲಿ, ಈ ಕೂಡಲೇ ಅವರಿಗೆ ಪೊಲೀಸ್ ಸಿಬ್ಬಂದಿಗೆ ಅನ್ಯಾಯ ಆದಾಗ ಹೇಗೆ ಅವನ ಮೇಲೆ ಕಾನೂನು ಕ್ರಮ ಕೈಗೊಂಡಿದ್ದಾರೋ ಅವರಿಗೆ ಅನ್ಯಾಯ ಆಗಿದೆ. ಆ ಅನ್ಯಾಯಕ್ಕೆ ತಕ್ಕಂತೆ ಕಾನೂನು ಕ್ರಮ ಪೊಲೀಸ್ ಇಲಾಖೆ ಕೈಗೊಳ್ಳಬೇಕು. 1 ವಾರದೊಳಗೆ ಇದಕ್ಕೆ ಸಂಬಂಧಪಟ್ಟ ಸಿಬ್ಬಂದಿಯನ್ನು ಅಮಾನತು ಮಾಡದಿದ್ದಲ್ಲಿ ಕೋಟಾ ಠಾಣೆಯ ಮುಂದೆ ತಾಯಿ ಮಗನೊಂದಿಗೆ ಅಮರಣಾಂತಿಕ ಉಪವಾಸ ಕೈಗೊಳ್ಳಲಿಕ್ಕೆ ನಾವು ರೆಡಿ ಇದ್ದೇವೆ.